ಹಾಯ್ ವೆಲ್ಕಮ್ ಟು ಬಿವಲ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗೇನುಂಟು? ಇವತ್ತು ನಾನೊಂದು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ. ಮಧ್ಯಾಹ್ನದ ಈ ಬಿಸಿ ಬಿಸಿ ಬಿಸಿಲಿಗೆ ಒಂದು ಬೊಂಡ ಜ್ಯೂಸು, ಒಂದು ಬಿರಿಯಾನಿ ತಿಂದು ಬಂದರೆ ಹೇಗೆ? ഇന്നത്തെ ഈ വെയിലിക്ക് ഒരു ഇളനീര് ജ്യൂസും ഒരു ചിക്കൻ ബിരിയാണിയും അടിച്ചു വന്നാൽ എങ്ങനെ? ಹಾಗಾದರೆ ಬನ್ನಿ ನನ್ನ ಜೊತೆ. ಹಾಗಾದರೆ ನಾವೀಗ ಕ್ಯಾಲಿಕಟ್ಟಿನ ರಹತ್ ಬಿರಿಯಾನಿ ಸೆಂಟರ್ ಅಂತ ಒಂದು ಶಾಪಿಗೆ ಬಂದಿದ್ದೇವೆ. ಅಲ್ಲಿ ಬಿರಿಯಾನಿ ಕೂಡ ಉಂಟು, ಎಳನೀರು ಜ್ಯೂಸು ಕೂಡ ಉಂಟು. ಹಾಗಾದರೆ അപ്പോൾ ഞങ്ങളിപ്പോൾ കോഴിക്കോട് ഫിറോക്ക് പേട്ടിലുള്ള റഹത്ത് ബിരിയാണി സെൻറ്ററിലുണ്ട്. ಹಾಗಾದರೆ ಬನ್ನಿ ಒಳಗೆ ಹೋಗುವ. ಈ ಥರ ನೀವು ಕೂಡ ಮನೆಯಲ್ಲಿ ಬೊಂಡ ತೆಗೆದು ಅದರ ನೀರು ಕುಡಿದು ಮತ್ತು ಒಳಗಿದನ್ನು ಬಿಸಾಡೋದಿದ್ದರೆ ಅದನ್ನೊಂದು ಈ ಥರ ತೆಗೆದು ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಸ್ವಲ್ಪ ಹಾಲು ಕೂಡ ಸೇರಿಸಬೇಕು. ಸೂಪರಾಗಿರುವ ಒಂದು ಜ್ಯೂಸ್ ರೆಡಿ ಆಗ್ತದೆ. ಮಾತ್ರ ಒಂದು ತಂಪು ಮಾಡಿ ಕೋಲ್ಡಾಗಿ ಕುಡೀರಿ, ಸೂಪರ್ ಆಗ್ತದೆ. ಇದು ಕೇರಳದಲ್ಲಿ ಇದು ತುಂಬ ಫೇಮಸ್ ಜ್ಯೂಸ್. ಇದು ಎಲ್ಲಿ ನೋಡಿದರೆ ನಿಮಗೆ ಈ ಥರದ್ದು ಶಾಪ್ ಸಿಗ್ತದೆ ನೋಡಿ. ಇದಕ್ಕೆ ಸಕ್ಕರೆ ಹಾಕ್ತಾರೆ ಈಗ. പ്രൈസ് എത്രയെന്ന് പറഞ്ഞാൽ 35 രൂപ. 35 രൂപ. പിന്നെ അതിൽ വേറെ ഫ്ലേവർ ഉണ്ടാവും? വേറെ ഫ്ലേവേഴ്സ് നമുക്ക് വേണമെങ്കിൽ ചേർക്കാം. ഇൻഗ്രീഡിയൻസ് അല്ല, അത് മനസ്സിലായി. ഇത് എന്താ ഷേക്ക് അങ്ങനത്തെ എന്താ പറയാ? ഷേക്ക് എന്ന് പറയുമ്പോൾ പാല് ചേർക്കുന്നതേ ഉള്ളൂ. പിന്നെ ഇൻഗ്രീഡിയൻസ് ആയിട്ട് നമുക്ക് വേണമെങ്കിൽ ഫലൂദ ഉണ്ടാക്കാം. ഫലൂദ, ഇളനീര്, സ്ട്രോബെറി അങ്ങനത്തെ വെറൈറ്റി ഐറ്റംസുകളൊക്കെ അടിക്കാം. പിന്നെ നമ്മളെ കഴിയുമ്പോൾ തന്നെ ബിരിയാണി ഉണ്ട്. ബിരിയാണി ഉണ്ട് അല്ലേ? അതൊന്ന് ജസ്റ്റ് നോക്കാം. ആയിക്കോട്ടെ. ഇത് ചിക്കൻ ബിരിയാണി അല്ലേ? ചിക്കൻ ബിരിയാണി. ചിക്കൻ ഇതാ വന്നിരിക്കുന്നു. ഓക്കെ. ಇದಕ್ಕೆ ಪಾರ್ಸೆಲ್ ಸರ್ವಿಸ್ ಉಂಟല്ലേ? ಪಾರ್ಸೆಲ್ ಸರ್ವಿಸ್ ഉണ്ട്, ಹೋಮ್ ಡೆಲಿವರಿ ഉണ്ട്. ಹಾಗಾದರೆ ಇಲ್ಲಿ ಕೇರಳದಲ್ಲೆಲ್ಲ ಸಿಗುವ ಎಳನೀರು ಜ್ಯೂಸ್ ಮತ್ತು ಬಿರಿಯಾನಿದ್ದು ಒಂದು ವಿಡಿಯೋ ನೋಡಿದಿರಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ, ಹಾಗೆ ಲೈಕ್ ಮಾಡಿ. ಹಾಗಾದರೆ ಬಾಯ್, ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಸಿ ಯು.